ಕುಂದಾಪುರದ ಬ್ಯಾರಿಸ್ ಪ್ರಥಮ ದರ್ಜೆ ಕಾಲೇಜು ಕೋಡಿ ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆ ಯುವ ಸ್ಪಂದನ ಉಡುಪಿ ಹಾಗೂ ಚಾಲೆಂಜರ್ಸ್ ಫೌಂಡೇಶನ್ ಕುಂದಾಪುರ ಇವರ ಸಂಯುಕ್ತ ಜಂಟಿ ಆಶ್ರಯದಲ್ಲಿ ಕಾಲೇಜಿನ ಸಭಾಭವನದಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಜಾಗೃತಿ ಅರಿವು ಕಾರ್ಯಾಗಾರ ನೆರವೇರಿತು. ಈ ವೇಳೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದ ಭ್ರಷ್ಟಾಚಾರ ನಿಗ್ರಹ ದಳ ಉಪ ಅಧೀಕ್ಷಕ ಬಿಎಸ್ ಸತೀಶ್ ಅವರು, ನಮ್ಮೊಳಗಿನ ಮನಸ್ಸಿನಲ್ಲಿರುವ ಬಹುದೊಡ್ಡ ಭ್ರಷ್ಟಾಚಾರ ಮೊದಲು ನಿಲ್ಲಬೇಕು. ಮನೆಯಿಂದ ಆರಂಭಗೊಂಡ ಭ್ರಷ್ಟಾಚಾರ ಸಮಾಜದಾದ್ಯಂತ ಪಸರಿಸಲು ವೇದಿಕೆಯನ್ನ ನಾವೇ ಕಲ್ಪಿಸಿಕೊಟ್ಟಂತಾಗುತ್ತೆ. ಪ್ರಸ್ತುತ ದಿನಗಳಲ್ಲಿ ಎಲ್ಲಾ ಇಲಾಖೆಗಳ ಸರ್ಕಾರಿ ಕೆಲಸಗಳ ಮಾಹಿತಿ ಮತ್ತು ಆ ಸೇವೆಯನ್ನು ಸಾರ್ವಜನಿಕರಿಗೆ ನೀಡುವ ಅವಧಿಯನ್ನ ಇಂಟರ್ನೆಟ್ಗಳ ಮೂಲಕ ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳಾದ ನೀವು ಇಂತಹ ಮಾಹಿತಿಯನ್ನು ತಿಳಿದುಕೊಂಡು ನೇರವಾಗಿ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡ್ರೆ ಕೊಂಚವಾದರೂ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದಂತಾಗುತ್ತೆ ಅಂತ ಹೇಳಿದ್ರು. ಸರ್ಕಾರದಿಂದ ಯಾರು ಸಂಬಳವನ್ನು ಪಡೀತಾರೆ, ಯಾರು ಭತ್ಯೆಯನ್ನು ಪಡೀತಾರೆ, ಯಾರು ಸವಲತ್ತುಗಳನ್ನು ಪಡೀತಾರೆ ಅವರು ನಮ್ಮ ಕಾಯ್ದೆ ಒಳಗಡೆ ಬರ್ತಾರೆ. ಮೊದಲನೇದಾಗಿ ಸರ್ಕಾರಿ ನೌಕರರು, ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಕೆಲವು NGOಗಳು, ಸಂಘ ಸಂಸ್ಥೆಗಳು ಅಂತ. ಏನಲ್ಲಿ ಭ್ರಷ್ಟಾಚಾರ ಹೋದರೆ ನೀವು ನಾನು ಎರಡು ಭಾಗ ಮಾಡ್ತೇನೆ. ಒಂದು ಸರ್ಕಾರಿ ಭ್ರಷ್ಟಾಚಾರ, ಇನ್ನೊಂದು ಖಾಸಗಿ ಭ್ರಷ್ಟಾಚಾರ. ಸರ್ಕಾರಿ ಭ್ರಷ್ಟಾಚಾರ ಅಂದರೆ ನಿಮಗೆ ಅರ್ಥ ಆಗುವಾಗಿ ಸುಲಭವಾಗಿ ಹೇಳಬೇಕಾದ್ರೆ, ನೀವೊಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಲಿಕ್ಕೆ RTO ಆಫೀಸಿಗೆ ಹೋದರೆ ಸರ್ಕಾರಿ ಫೀಸ್ 350 ರೂಪಾಯಿ 300 ರೂಪಾಯಿ ಇರುತ್ತೆ. ನಾವು ನಿಮ್ಮ ಹತ್ರ 2000 ರೂಪಾಯಿ ತಗೊಳ್ತಾರೆ ಏಜೆಂಟ್ ಮೂಲಕ. ಚಾಲೆಂಜರ್ಸ್ ಫೌಂಡೇಶನ್ ಅಧ್ಯಕ್ಷ ರಕ್ಷಿತ್ ಸಿರಿಯಾನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ವೇಳೆ ಕೋಡಿ ಬ್ಯಾರಿಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಬ್ದುಲ್ ರೆಹಮಾನ್, ಪ್ರಾಂಶುಪಾಲರು ಶಮೀರ್, ಚಾಲೆಂಜರ್ಸ್ ಫೌಂಡೇಶನ್ ಸಿಇಒ ರಾಜೇಂದ್ರ ಶೆಟ್ಟಿ, ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿ ಕಾರ್ಯದರ್ಶಿ ಮಹಮ್ಮದ್ ಆಯನ್ ಉಪಸ್ಥಿತರಿದ್ದರು.